Sun Premium Super Singer, title sponsored by Sun Premium Refined Sunflower Oil, powered by Santosh 2-Star Boiled Rice, Bhadravati. Shining partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, 1000 Lights, Hanbal Chukki, Revento Unishade Plus Cream, Citadel Developers. Super Singer. ನಮ್ಮೊಟ್ಟಿಗೆ ತೊಂದು ಮಾತರೆಗ್ಲ ನಮಸ್ಕಾರ. ಮಾತಾ ಅಣ್ಣನಗ್ಲಿಗೆ, ಅಕ್ಕನಗ್ಲಿಗೆ, ಅಮ್ಮನಗ್ಲಿಗೆ, ಆಂಟಿನಗ್ಲಿಗೆ, ಅಂಕಲ್ನಗ್ಲಿಗೆ, ಅಜ್ಜನಗ್ಲಿಗೆ, ಅಜ್ಜನಗ್ಲಿಗೆ, ದೊಡ್ಡಮನಗ್ಲಿಗೆ, ಚಿಕ್ಕಮ್ಮನಗ್ಲಿಗೆ, ಚಿಕ್ಕಮ್ಮನಗ್ಲಿಗೆ, ಮಲ್ಲಗ್ಲಿಗೆ, ಎಲ್ಲಾಗ್ಲಿಗೆ, ಇಲ್ಲದಾಗ್ಲಿಗೆ, ಬರಿದಲ್ಲದಾಗ್ಲಿಗೆ ಮಾತರೆಗ್ಲ ನಮಸ್ಕಾರ. ಅಂಡ್ ವೆಲ್ಕಮ್ ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2-Star ಬಾಯ್ಲ್ಡ್ ರೈಸ್. ಇವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತಂದರೆ ಇವರು ಇದ್ದಿದ್ದರಿಂದ ಇಂಥ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮ ಮೂಡಿ ಬರೋದಕ್ಕೆ ದೊಡ್ಡ ಕಾರಣೀಭೂತರು. ಅದರ ಜೊತೆಗೆ ಕೋ ಸ್ಪಾನ್ಸರ್ಸ್ ಯಾರೆಲ್ಲ ಇದ್ದೀರಾ ನಿಮ್ಮೆಲ್ಲರಿಗೂ ದೊಡ್ಡ 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 ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಒಂದು ಕಾರ್ಯಕ್ರಮ ಪರಿಪೂರ್ಣತೆಯನ್ನು ಕಾಣಬೇಕು ಅಥವಾ ಆ ದೊಡ್ಡ ಪ್ರಶ್ನೆಗೆ ಉತ್ತರ ಬೇಕು ಅಂತಂದರೆ ನಮ್ಮ ಜಡ್ಜಸ್ ಅವರು ನಮ್ಮ ಜೊತೆ ಇರಲೇಬೇಕು. ಮೊದಲನೇದಾಗಿ ರಾಜಗೋಪಾಲ್ ಸರ್ ಅವ್ರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮಗಳಲ್ಲಿ ಗಿಟಾರ್ ಎಷ್ಟು ಮುಖ್ಯನೋ ಗಿಟಾರ್ ಜೊತೆ ನಮ್ಮ ರಾಜಗೋಪಾಲ್ ಸರ್ ಕೂಡ ಅಷ್ಟೇ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಅದೇ ರೀತಿ ನಮ್ಮ ಕದ್ರಿಯಿಂದ ಅಥವಾ ನಮ್ಮ ಮಂಗಳೂರಿನ ಒಂದು ಹೆಮ್ಮೆಯ ವಿಚಾರ ಏನು ಅಂತಂದರೆ ಇಲ್ಲಿಂದ ಹೋದವರು ಅದು ದೊಡ್ಡ ದೊಡ್ಡ ಲೆವೆಲಲ್ಲಿ ಹೆಸರನ್ನು ಮಾಡ್ತಾರೆ. ನಮ್ಮ ಕದ್ರಿ ಮಣಿಕಾಂತ್ ಸರ್ ನಮ್ಮ ಜೊತೆ ಇದ್ದಾರೆ. 5 ಭಾಷೆಗಳಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂತಹ ಹೆಮ್ಮೆಯ ಮಂಗಳೂರಿನ ಚಿರ ಯುವಕ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆಲ್ಕಮ್ ಟು ದ ಶೋ. ಆ್ಯಂಡ್ ವಿ ಮನೋಹರ್ ಸರ್ ಇದ್ದಾರೆ. ಅವ್ರ ಬಗ್ಗೆ ನಾನು ಜಾಸ್ತಿ ಹೇಳಲೇಬೇಕಾಗಿಲ್ಲ. ಯಾಕೆ ಅಂತಂದರೆ ಅವರು ಮೋರ್ ದೆನ್ 1000 ಹಾಡುಗಳಿಗೆ ಸಾಹಿತ್ಯವನ್ನು ಬರೆದಿರೋವಂಥವ್ರು. ಅದರ ಜೊತೆಗೆ ಸಂಗೀತ ನಿರ್ದೇಶನ ಮೋರ್ ದೆನ್ 100 ಮೂವೀಸ್ ಮಾಡಿರೋರು. ನಿರ್ದೇಶನದ ಓ ಮಲ್ಲಿಗೆ 100 ದಿನಕ್ಕಿಂತಲೂ ಹೆಚ್ಚು ಓಡಿರೋಂತಹ ವಿಚಾರ ನಿಮಗೆ ಗೊತ್ತಿದೆ. ಅದ್ರ ಜೊತೆಗೆ ನಟನೆಯಲ್ಲೂ ಕೂಡ ಸೈ ಅಂತ ಹೇಳಿರೋರು. ಸೊ ವಿ ಮನೋಹರ್ ಸರ್, ನೀವು ನಮ್ಮ ಜೊತೆ ಇರೋವಂಥದ್ದು ಸಂಗೀತದ ಒಂದು ಡಿಕ್ಷನರಿ ಇದ್ದಂಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಅಸ್. ಅದೇ ರೀತಿ ಇನ್ನೊಬ್ಬರ ಬಗ್ಗೆ ನಾನು ಹೇಳಲೇಬೇಕು. ಅವ್ರ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ, ಹೆಸರು ಸಾಕು, ಅದೇ ಒಂದು ಬ್ರ್ಯಾಂಡ್. ಯಾಕೆ ಅಂತಂದರೆ ಅವರ ಸಾಧನೆ ವರ್ಷಕ್ಕೊಂದು 4-5 ಹಿಟ್ ಇದ್ದೇ ಇರುತ್ತೆ. ಹಿಂದೆನೂ ಇತ್ತು, ಒಂದು 10 ವರ್ಷ ಹಿಂದೆ ನೋಡಿದ್ರು ಅವ್ರ ಹಿಟ್ ಸಿನಿಮಾಗಳಿತ್ತು. ಈಗ ನೋಡಿದ್ರು ಸಿನಿಮಾಗಳು ಹಿಟ್ ಆಗ್ತಾನೆ ಇದೆ. ಅವರ ಪರ್ಸೆಂಟೇಜ್ ಆಫ್ ಹಿಟ್ ಸಿನಿಮಾ ಅಂತಂದರೆ ಅದೊಂದು ಮೋರ್ ದೆನ್ 70% ಇರುತ್ತೆ. ಸೊ ದ್ಯಾಟ್ ಇಸ್ ನಾನ್ ಅದರ್ ದ್ಯಾನ್ ನಮ್ಮ ಊರಿನ ನಮ್ಮ ನೀರಿನ ಗುರು ಕಿರಣ್ ಸರ್. ವೆಲ್ಕಮ್ ಟು ದ ಶೋ. ನಮ್ಮ ಕರಾವಳಿ ಕರ್ನಾಟಕದ ಯಾವುದೇ ವೇದಿಕೆ ಆಗಿರ್ಬೋದು, ಮನೋರಂಜನೆಯ ವೇದಿಕೆ ಇದ್ದಾಗ ಅವ್ರಿಗೊಂದು ಫೋನ್ ಹೋಗೇ ಹೋಗುತ್ತೆ, ಸರ್ ಫ್ರೀನಾ, ನೀವೊಂದು ಹಾಡು ಆಡಬೇಕು ಅಂತ. ಸೊ ಅಂತಹ ಅದ್ಭುತ ಗಾಯಕ ನೀವು ನಮ್ಮ ಜೊತೆ ಇರೋವಂಥದ್ದು ನಮಗೆ ಹೆಮ್ಮೆ. ನವೀನ್ ಕೊಬ್ಬ ಅವರೇ ಹೇಳಿ, ಈ ಕಾರ್ಯಕ್ರಮದ ಬಗ್ಗೆ ನೀವೇನು ಹೇಳ್ತೀರಾ? ತುಂಬ ಖುಷಿ ಆಯಿತು ಸರ್. ಟಿ ವಿನಲ್ಲೂ ನೋಡ್ತಾ ಇದ್ದೆ ನಾನು. ನಮ್ಮ ಟಿ ವಿ ಚಾನಲ್ಗೆ ನಿಜವಾಗ್ಲೂ ಹೃತ್ಪೂರ್ವಕ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅದೆಷ್ಟೋ ಕಲಾವಿದರನ್ನು ಸಂಗೀತ ಲೋಕಕ್ಕೆ ಕೊಟ್ಟಂತಹ ಚಾನಲ್ ಇದು. ಅದರ ಎಲ್ಲ ಬಂಧುಗಳಿಗೂ ಗೌರವದ ಅಭಿವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಾನು ವೇದಿಕೆಯಲ್ಲಿ ಪ್ರತಿ ಸಲ ಹೇಳೋದಿದೆ, ಕಲೆ ಯಾರೊಬ್ಬನ ಸೊತ್ತಲ್ಲ, ಅದು ಎಲ್ಲರಲ್ಲೂ ಇದೆ. ಪೂರಕವಾದಂತಹ ಪ್ರೋತ್ಸಾಹ, ವೇದಿಕೆ, ಅವರ ಪರಿಶ್ರಮ ಇದ್ದಾಗ ಅದು ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ಸಹಕರಿಸ್ತಾ ಇರುವಂತಹ ನಮ್ಮ ಟಿ ವಿಯ ಹಾಗೆ ನಿಮಗೂ ಕೂಡ ಗೌರವದ ಅಭಿವಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತು ದೊಡ್ಡ ದೊಡ್ಡ ಸಂಗೀತ ದಿಗ್ಗಜರು ವೇದಿಕೆಯಲ್ಲಿರುವಾಗ ನಾವು ಮಾತಾಡೋದು ಅಷ್ಟು ಸಮಂಜಸ ಅಲ್ಲ. ಯಾಕೆಂದರೆ ನಾವು ಈ ಸಂಗೀತ ಕ್ಷೇತ್ರದಲ್ಲೇ ಬದುಕನ್ನು ಕಟ್ಕೊಂಡಂಥವ್ರು. ಇದರಿಂದನೇ ನಾನು ನನ್ನ ಹೆಂಡತಿ ಮಕ್ಕಳನ್ನು ಸಾಕ್ತಾ ಇದ್ದೀನಿ. ನನ್ನಲ್ಲಿ ಏನಿದೆ ಎಲ್ಲ ಸಂಗೀತನೇ ಕೊಟ್ಟಿದ್ದು. ಹಾಗಾಗಿ ಈ ಸಂಗೀತವನ್ನು ನಿಜವಾಗ್ಲೂ ಪ್ರೀತಿಸಿದ್ರೆ, ಆರಾಧಿಸಿದ್ರೆ ಅದು ನಿಮಗೆ ಖಂಡಿತವಾಗ್ಲೂ ಬದುಕು ಕಟ್ಟಿಕೊಡುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅದಕ್ಕೆ ಸಹಕಾರ ಕೊಡುವಂತಹ ಇಂತಹ ನಿರ್ದೇಶಕರು ನನ್ನನ್ನು ಮೊದಲು ದೇವರ ದಯೆ, ಆಮೇಲೆ ಆಶೀರ್ವಾದದಿಂದ ಕುವೈಟ್, ಕತಾರ್, ದುಬೈ, ಶಾರ್ಜಾ, ಮಸ್ಕತ್, ಬಹ್ರೇನ್, ಯುಕೆ ಮುಂತಾದ ಬಹಳಷ್ಟು ದೇಶಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಸಲ ನನ್ನ ಕಾರ್ಯಕ್ರಮವನ್ನು ನೀಡಿದ್ದೇನೆ. ಅದಕ್ಕೆ ಪ್ರಥಮವಾಗಿ ಮೂಲ ಕಾರಣ, ನನ್ನನ್ನು ಪ್ರಪ್ರಥಮವಾಗಿ ಕುವೈಟಿಗೆ ಕರ್ಕೊಂಡು ಹೋಗಿದ್ದು ಇದೇ ರಾಜಗೋಪಾಲ್ ಸರ್ ಮತ್ತು ಗುರು ಕಿರಣ್ ಸರ್ ಅವರ ತಂಡದೊಂದಿಗೆ ನಾನು ಪ್ರಪ್ರಥಮ ಬಾರಿಗೆ ವಿದೇಶಕ್ಕೆ ಪ್ರಯಾಣ ಮಾಡಿದ್ದು. ಅದಕ್ಕಾಗಿ ಅವರಿಗೆ ನಾನು ಪ್ರೀತಿಪೂರ್ವಕ ನಮಸ್ಕಾರಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಮೊದಲೇ ಹೇಳಿದೆ, ಕಲೆ ಯಾರೊಬ್ಬನ ಸೊತ್ತಲ್ಲ, ದಯವಿಟ್ಟು ಅದನ್ನು ಆರಾಧಿಸಿ ಅಭಿನಂದಿಸ್ತೇನೆ ಅಂತ
ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಮಾತುಗಳು ಆ್ಯಂಡ್ ನಿಮ್ಮ ಏನು ಬದುಕು ಇದೆ, ನೀವು ಹೇಳಿದ್ರಿ ನಾನು ಬದುಕನ್ನು ಸಂಗೀತದಲ್ಲಿ ಕಟ್ಕೊಂಡಿದ್ದೀನಿ ಅಂತ, ಅದು ಎಷ್ಟೋ ಕಲಾವಿದರಿಗೆ ನಾನೇನೋ ಆಗಬೇಕು, ನಾನೇನೋ ಮಾಡಬೇಕು ಅನ್ನೋವಂಥವ್ರಿಗೆ ಸ್ಫೂರ್ತಿ ಆಗುತ್ತೆ. ಖಂಡಿತ ಇನ್ನಷ್ಟು ಅದ್ಭುತವಾಗಿರುವಂತಹ ಸಾಧನೆ ನೀವು ಮಾಡೋ ಥರ ಆಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದೇ ರೀತಿ ನಂದೊಂದು ಯಾವತ್ತೂ ನಿಮಗೆ ಗೊತ್ತೇ ಇದೆ, ಒಂದು ಫೇವ್ರೆಟ್ ಸಾಂಗ್ ಇದೆ. ಯಾವುದು? ಒಳಿತು ಮಾಡು ಮನುಷ್ಯ. ಒಂದು 2 ಲೈನ್ ಹಾಡಿದ್ರೆ. ಎಸ್, ವಿತ್ ದ ಟ್ರ್ಯಾಕ್ ಪ್ಲೀಸ್. ಒಳಿತು ಮಾಡು ಮನಸ ನೀರುದು 3 ದಿವಸ, ಒಳಿತು ಮಾಡು ಮನಸ ನೀರು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಹೆಣ್ಣ ಅನ್ನುತ್ತಾರ ಮಣ್ಣಾಗ ಹೂಡುತ್ತಾರ, ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ ನೀರು 3 ದಿವಸ, ಒಳಿತು ಮಾಡು ಮನಸ ನೀರು 3 ದಿವಸ. ವಾವ್ 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 ವಾವ್, ಫ್ಯಾಂಟಾಸ್ಟಿಕ್ ಸರ್, ಫ್ಯಾಂಟಾಸ್ಟಿಕ್. ಇಲ್ಲ, ನೀವು ಬಂದು ನೀವು ಅದು ಹಾಡದೇ ಇದ್ರೆ, ನಾನು ಹಾಡಿಸದೇ ಇದ್ರೆ ಎಷ್ಟೋ ಜನ ಬೈತಾರೆ ಮತ್ತೆ, ಅವ್ರು ಬಂದು ಏನ್ರಿ ಒಂದು 2 ಲೈನ್ ಆಡಿಸಿಲ್ಲ ನೀವು ಅಂತ. ಇವಾಗ ನನಗೂ ಖುಷಿ ಆಯಿತು, ನೋಡೋರ್ಗೂ ಖುಷಿ ಆಯಿತು. ಆ್ಯಂಡ್ ಸರಸ್ವತಿ ಏನು ನಿಮ್ಮ ನಾಲಿಗೆಯಲ್ಲಿದ್ದಾರೆ, ಇನ್ನಷ್ಟು ಅದ್ಭುತವಾಗಿರುವಂಥ ಅವಕಾಶ ನಿಮಗೆ ಸಿಗೋ ಥರ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಸ್, ಅದೇ ರೀತಿ ನಮ್ಮ ಕಾರ್ಯಕ್ರಮ ಮುಂದುವರಿಸ್ತಾ ಕಂಟೆಸ್ಟೆಂಟ್ಸ್ ರೆಡಿ ಆಗಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಜೊತೆ ಅವರ ಹೃದಯದಲ್ಲಿ ಏನೋ ಒಂದು ಕಾತುರತೆ ಅಥವಾ ಒಂದು ನರ್ವಸ್ ಫೀಲ್ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ದಿಸ್ ಇಸ್ ಗ್ರ್ಯಾಂಡ್ ಫಿನಾಲೆ. ಸೊ ಜೇಸನ್ ಅವರು ಯಾವುದೇ ರೌಂಡ್ ಇರಲಿ ಅವರು ಕೂಲಾಗಿ ಹಾಡ್ತಾರೆ. ಸೊ ಈ ರೌಂಡಲ್ಲಿ ಹೆಂಗಿರ್ತಾರೆ ನೋಡ. ಸೊ ಪ್ಲೀಸ್ ವೆಲ್ಕಮ್ ಜೇಸನ್. Find a way, जानिए हिरिए, love will find a way, जानिए हिरिए, मेरे मन ये बता दे तू किस ओर चला है तू, क्या पाया नहीं तूने, क्या ढूंढ रहा है तू, है जो अनकही है जो अनसुनी, वो बात क्या है बता मितवा, कहे धड़कने तुझसे क्या मितवा, ये खुद से तो ना तू छुपा, जानिए हिरिए, मेरे मन ये बता दे तू किस ओर चला है तू, क्या पाया नहीं तूने, क्या ढूंढ रहा है तू, जो है अनकही जो है अनसुनी, वो बात क्या है बता मितवा, कहे धड़कने तुझसे क्या मितवा, ये खुद से तो ना तू छुपा, गवा बनी निजा गवा पद सदनी निदा दपा पदमा गवा बनी निजा गवा पद सदनी दसदनी निदा 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 पद 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 गवा దని నిదా నిదా పా, जीवन डगर में डगर में डगर में, प्रेम नगर में हो, जीवन डगर में प्रेम नगर में, आया नजर में
जब से कोई है, तू सोचता है, तू पूछता है, जिसकी कमी थी क्या ये वही है, हाँ ये वही है, हाँ ये वही है। तू एक प्यासा और ये नदी है, काहे नहीं इसको तू खुल के बताए। जो है अनकही, जो है अनसुनी, वो बात क्या है बता। मितवा कहे धड़कने तुझसे क्या, मितवा ये खुद से तो ना तू छुपा। सोचे जाओ न जाओ, ये जिंदगी जो है नाचती तो क्यों बेड़ियों में है तेरे पाँव। प्रीत की धुन पर नाच ले पागल, उड़ता घर है उड़ने दे आंचल। काहे कोई अपने को ऐसे तरसाए। जो है अनकही, जो है अनसुनी, वो बात क्या है बता। मितवा कहे धड़कने तुझसे क्या, मितवा ये खुद से तो ना तू छुपा। मेरे मन ये बता दे तू किस ओर चला है तू, क्या पाया नहीं तूने, क्या ढूंढ रहा है तू। Find a way, जानिए हीरिए, मितवा ಜೇಸನ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಆ್ಯಂಡ್ ಅಷ್ಟೇ ಖುಷಿಯಾಗಿರುವಂಥ ಒಂದು ಹಾಡು ಕೂಡ ಕೊಟ್ಟಿದ್ದೀರಾ. ಆಲ್ ದಿ ಬೆಸ್ಟ್. ಆ್ಯಂಡ್ ಏನಾಯಿತು ಏನು ವಿಚಾರ ಜಡ್ಜಸ್ ಹತ್ರ ಕೇಳುವಂತಹ ಸಮಯ. ಸ್ಟ್ರೇಟ್ ಅವೇ ಮಣಿಕಾಂತ್ ಕದ್ರಿ ಸರ್, ಹೇಗಾಯಿತು? ಜೇಸನ್, ಹಲೋ ಸರ್. ವೆರಿ ಸಾಫ್ಟ್ ಮೆಲೋಡಿಯಸ್ ವಾಯ್ಸ್. ನನಗೆ ಇಟ್ಸ್ ಎ ಗುಡ್ ಸೆಲೆಕ್ಷನ್, ವೆರಿ ಹಿಟ್ ಸಾಂಗ್, ವೆರಿ ಪಾಪ್ಯುಲರ್ ಸಾಂಗ್. ಹಾಗೆ ನಾನು ಫಸ್ಟಿಂದನೇ ಹೇಳ್ತಾ ಬರೋದು ಥ್ರೋ ಆಫ್ ಯುವರ್ ವಾಯ್ಸ್. ಎಲ್ಲ ಸಾಂಗ್ಗಳನ್ನು ಸಾಫ್ಟಾಗಿ ನನಗೇನೋ ಮೇ ಬಿ ಯು ಆರ್ ಥ್ರೋಯಿಂಗ್ ಇಟ್ ದೇರ್, ಬಟ್ ಅದು ಇಟ್ ವಾಸ್ ನಾಟ್ ಹಿಟ್ಟಿಂಗ್ ಮಿ ಹಿಯರ್. ಮಿತುವ ಅದು ಓಪನ್ ಆಗಿ ಅಷ್ಟು ಬರುತ್ತಲ್ಲ, ಸೊ ದ್ಯಾಟ್ ವಾಸ್ ಮೇ ಬಿ ಸ್ವಲ್ಪ ಸಾಫ್ಟ್ ಅನಿಸ್ತು. ವೆರಿ ಗುಡ್ ಟ್ರೈ, ಪ್ರೆಸೆಂಟೆಡ್ ರಿಯಲಿ ವೆಲ್, ಗುಡ್ ಸೆಲೆಕ್ಷನ್ ಆಫ್ ಸಾಂಗ್. ಗುಡ್ ಲಕ್. ಥ್ಯಾಂಕ್ ಯು ಸೊ ಮಚ್. ಗುರುಕಿರಣ್ ಸರ್. Yeah, Jason. Hello, sir. Same thing. I think you have reduced the pitch drastically. Yeah. About 2 full notes? Yeah, 2 full notes. 2 full notes, yeah. Because, see, the higher you go, nin throw kodak easy agutte actually. ಮಿತವಾ ಇದಕ್ಕಿಂತ ಹೈಗೆ ಹೋದ ತಕ್ಷಣ ವಾಯ್ಸ್ ಆಟೋಮೆಟಿಕ್ ಓಪನ್ ಆಗುತ್ತೆ. ದಟ್ಸ್ ಎ ನ್ಯಾಚುರಲ್ ಪ್ರೊಸೆಸ್. ಸೊ ಥ್ರೋ ಸ್ವಲ್ಪ ಕಮ್ಮಿ ಆಯಿತು ಅಂತ ಕಂಪೇರ್ ಟು ದ ಒರಿಜಿನಲ್. ಥ್ರೋ ಕಮ್ಮಿ ಆಯಿತು ಅಂತ ಅನಿಸ್ತು. ಬಟ್ ಲಿಸ್ನಿಂಗ್, ಇಟ್ ವಾಸ್ ಲಿಸ್ನಿಂಗ್ ರಿಯಲ್ ಲವ್ಲಿ ಎಕ್ಸೆಪ್ಟ್ ಫಾರ್ ದೋಸ್ ಎಗೇನ್ ನೋಟಲ್ಲಿ ಕೂತ್ಕೊಳ್ಳುತ್ತಲ್ಲ ಸ್ವರ, ಅದು ಸ್ವಲ್ಪ ತೇಲಾಡುತ್ತೆ. ಇಟ್ಸ್ ಜಸ್ಟ್ ಫ್ಲೈಯಿಂಗ್ ಥ್ರೂ ದ್ಯಾಟ್. ಇಟ್ ಡಸಂಟ್ ಗೋ ಸೆಟ್ ಓವರ್ ದೇರ್. ಅದು ಬೇಸಿಕಲಿ ಇಟ್ bends ಜಾಸ್ತಿ ಇದೆ. That's what I was telling. Slurs will be a little more compared to actually all the songs. I think it's your style of singing. It was sounding really good.
Good, it's a very popular song. Sounding good. Thank you, sir. ಥ್ಯಾಂಕ್ ಯು ವಿ ಮನೋಹರ್ ಸರ್. ಜೈ ಸರ್. Namaste, sir. ನಮಸ್ತೆ. ನಾವು ಅದೇ ಒರಿಜಿನಲ್ ಇನ್ನೂ ಹೈ ಪಿಚ್ಚಲ್ಲಿ ಕೇಳಿದ್ವಲ್ಲ, ಹೌದು. ಸೊ ಹಾಗಾಗಿ ಸ್ವಲ್ಪ ಸಾಫ್ಟ್ ಅಂತ ಅನ್ನಿಸ್ತು. ಇನ್ನು ಸ್ವಲ್ಪ ಎಫರ್ಟ್ ಹಾಕಬೇಕಾಗಿತ್ತು. Okay, sir. ಟೋಟಲಿ ಓಕೆ. ಗುಡ್ ಲಕ್. Thank you, sir. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ರಾಜಗೋಪಾಲ್ ಸರ್. ಏನಂದರೆ ಇವಿಡ ಒಂದು ಹಾಫ್ ನೋಟ್ ಜಾಸ್ತಿ ಮಾಡಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಬೆಟರ್. Okay. ಯಾಕಂದರೆ ದಟ್ ಓಪನ್ ಅಪ್ನೆಸ್ ಇಲ್ಲ, ಅದು ಬರಬೇಕಾಗಿತ್ತು. Okay, sir. ದಟ್ ಶಂಕರ್ ಮಹಾದೇವನ್ ಸರ್ ಹಿ ಸ್ಯಾಂಗ್ ಇಟ್ ಲೈಕ್ ವಾವ್. ಆ ರೇಂಜ್ಗೆ ಅಂದರೆ ಬಿಕಾಸ್ ದಿಸ್ ಇಸ್ ಏನಾಗ್ತದೆ, ಇಟ್ಸ್ ಲೈಕ್ ಕಂಪ್ರೆಸ್ಡ್ ಆಗಿ ಬಂದಾಗಿತ್ತು. ದಟ್ ಓಪನ್ನೆಸ್ ಇಟ್ ವಾಸ್ ನಾಟ್ ದೇರ್. ಬಿಕಾಸ್ ಯು ಸಿಂಗ್ ದಿಸ್ ಕೈಂಡ್ ಆಫ್ ದಿಸ್ ಸ್ಟೈಲ್ ಆಫ್ ಸಿಂಗಿಂಗ್ ಇಸ್ ಯುವರ್ ಸ್ಟೈಲ್. ವೆನ್ ಯು ಸಿಲೆಕ್ಟ್ ದಿಸ್ ಸಾಂಗ್ ಯು ವುಡ್ ಹ್ಯಾವ್ ಟ್ರೈಡ್ ಲಿಟಲ್ ಹಾಫ್ ನೋಟ್ ಹೈಯರ್. ಯಾಕಂದರೆ ಆ ಓಪನ್ನೆಸ್ ಬರ್ತಾಯಿತ್ತು. ಆಮೇಲೆ ಫಸ್ಟ್ ಇದು ಸ್ವರ ಆದಮೇಲೆ ಮಿತುವಾ ಇದೆಯಲ್ಲ, ಅದು ನೀವು ಹಾಡ್ತೀರಾ ಅಂತ ಅಂದ್ಕೊಂಡೆ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಟ್. That is very catchy part of the song. Only thing, the problem was that Mituva openness. That throwness, That throw doesn't come. Once Yes, you reduce the pitch. That's for your voice itself. Yeah. Getting down is, according to me, we have got an issue, me and Rajgopal. Rajgopal says no, getting down is bad. Getting not down like is okay that. for the singing. But for your voice, I think again yeah. half note or one note high would have would change the song a lot. I was feeling that compressedness. Yeah, but that's what I'm since saying. the last notes were a bit high, I thought of reducing it. Yeah. No, you can go a little bit on falsetto note itself, but Okay. open is anytime better. Yes. We I'll were keep it in missing mind, that sir. brightness Yes, of the song was yeah. not there. Like, that's what I meant to say. That's. Thank you. I'll work on Thank it. you Sir. so Thank you. ಎಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಫೈನಲಿ ನಮಗೆ ಗೊತ್ತಾಯ್ತದೆ ಸೀನಾ ಡೀನಾ ಏನಾ ಅಂತ. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ನೋಡಿ, ಇನ್ನು ನಾನು ಮಾತಾಡೋಂಗಿಲ್ಲ, ಯಾಕೆಂತಂದರೆ ದಿಸ್ ಇಸ್ ದ ಲಾಸ್ಟ್ ರೌಂಡ್. ಇವಾಗ ನೀವು ಮಾತಾಡಬೇಕು. ಹೌ ವಾಸ್ ದ ಜರ್ನಿ ಆ್ಯಂಡ್ ಏನಾದರೂ ಹೇಳಬೇಕು ಅಂತಂದರೆ ಡೆಫಿನೆಟ್ಲಿ ಹೇಳ್ಬೋದು ನೀವು. ನಮ್ಮ ಸೂಪರ್ ಸಿಂಗರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ನನ್ನದೊಂದು ಕನಸಿತ್ತು. ಅದು ಇವತ್ತು ನನಸಾಗಿದೆ. ಮತ್ತು ಈ ಜರ್ನಿ ಈಗ ಮುಗ್ದ ಬಂದಿದೆ. ಒಂದು ಕಡೆ ಖುಷಿ ಆಗ್ತದೆ, ಒಂದು ನನ್ನ ಸಂಗೀತ ಪಯಣದಲ್ಲಿ ಒಂದು ಸುಂದರವಾದ ಮೈಲುಗಲ್ಲಿಯನ್ನು ನಾನು ದಾಟಿದ್ದೇನೆ. ವಾವ್. ಅದೇ ಮತ್ತು ಒಂದು ರೀತಿಯಲ್ಲಿ ಬೇಜಾರಾಗ್ತದೆ, ಯಾಕಂದರೆ ಇದು ಲಾಸ್ಟ್ ಪರ್ಫಾರ್ಮೆನ್ಸ್. ನಾವು ಇಷ್ಟು ದಿಗ್ಗಜರ ಮುಂದೆ ಹಾಡೋದೊಂದು, ನಿಮ್ಮೊಟ್ಟಿಗೆ ಮಾತನಾಡೋದೊಂದು ಅವಕಾಶ ಸಿಕ್ಕಿತು. ಹಾಗೆ ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕನ್ನಡ ಕೇಳುವಂಥದ್ದೇ ನಮ್ಮ ಕಿವಿಗಳಿಗೆ ಪರಮಾನಂದ. ಮತ್ತೆ ಹೇಳಿ ಸರ್, ನೀವು ಎಷ್ಟು ಹೇಳಿದ್ರು ಕಡಿಮೆ ಹೇಳಿ. ಇಲ್ಲ ಅಂದರೆ ನಾನು ಹೀಗೆ ಹಾಡಬೇಕಾದ್ರೆ ನನಗೆ ಪ್ರೋತ್ಸಾಹ ಹಾಗೂ ನನಗೆ ವಿದ್ಯೆ ನೀಡಿದ ಎಲ್ಲ ಗುರುಗಳಿಗೆ ಹಾಗೂ ನನ್ನ ತಂದೆ ತಾಯಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೆ ಈ ಇಡೀ ಶೋನಲ್ಲಿ ನನಗೆ ಟ್ರ್ಯಾಕ್ಸ್ ಅಂದರೆ ಮಾಡಿಕೊಟ್ಟಿದ್ದು ಐವನ್ ಮಿನಿಜಸ್ ಸರ್, ಅವರಿಗೆ ನಾನು ಧನ್ಯವಾದ ಹೇಳಲು ಇಷ್ಟಪಡುತ್ತೇನೆ. ಹಾಗೆ ಥ್ಯಾಂಕ್ ಯು. ಓಕೆ, ನಿಮಗೂ ಧನ್ಯವಾದಗಳು. ಯಾವ ಯಾವ ಶಾಲೆಯಲ್ಲಿ ಕಲ್ತಿರೋದು ನೀವು? ನಾನು ಸ್ಕೂಲಿಂಗ 10th ತನಕ. ಹೌದು ಹೌದು. ಈಗ ನನಗೆ 18. ಅದೇ ಅಲ್ಲ, ಸ್ಕೂಲ್ ಹೋಗಿನೇ ಸೆಂಟ್ ಅಲೋಷಿಯಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಅಲ್ಲಿ ಕನ್ನಡ ಟೀಚರ್ ತುಂಬಾ ಚೆನ್ನಾಗಿದ್ರು. ಸೊ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಕನ್ನಡ. ಸೊ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಅಭಿನಂದನೆಗಳು. ತಮ್ಮ ಮನೆಯಿಂದ ಯಾರೆಲ್ಲ ಇಲ್ಲಿಗೆ ಬಂದು ಆಸೀನರಾಗಿದ್ದಾರೆ? ನನ್ನ ಅಪ್ಪ ಮತ್ತು ಅಮ್ಮ. ದಯವಿಟ್ಟು ಅವ್ರ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಆ್ಯಂಡ್ ಖಂಡಿತ ಅವ್ರಿಗೆ ತುಂಬಾ ಖುಷಿ ಇರುವಂಥ ಫೀಲ್ ಇರುತ್ತೆ. ಯಾವತ್ತೂ ಹೆತ್ತವರಿಗೆ ಮಗ ವೇದಿಕೆಯಲ್ಲಿ ಆ್ಯಂಡ್ ಅವರು ಕೆಳಗಡೆ ಕೂತ್ಕೊಂಡ್ರೆ ಆ ಒಂದು ಆನಂದ ಇದೆ ಅಲ್ವಾ, ಆ ಒಂದು ಖುಷಿ ಇದೆ ಅಲ್ವಾ, ಅದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಡೆಫಿನೆಟ್ಲಿ ನಿಮ್ಮ ಇಡೀ ಫ್ಯಾಮಿಲಿ ಅಂದರೆ ತಂದೆ ಆ್ಯಂಡ್ ತಾಯಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ 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 ವೆಲ್ಕಮ್. ಎಸ್, ಓಕೆ, ನಿಮಗೋಸ್ಕರ ನಮ್ಮ ಕಡೆಯಿಂದ ಕೊಡುವಂತಹ ಗಿಫ್ಟ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ದಯವಿಟ್ಟು ಇದನ್ನು ಮಗನಿಗೆ ಏನಾದರೂ ಐಟಮ್ ಮಾಡಿಕೊಡಿ. ಇದನ್ನು ಯೂಸ್ ಮಾಡಿದ್ರೆ ಸಿ ಮೈನರು, ಸಿ ಮೇಜರು, ಸಿ ಶಾರ್ಪು, DW ತನಕ ಹೋಗುತ್ತೆ. ಓಕೆ, ಎನಿವೇಸ್, ಯಾ, ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್. ಇದನ್ನು ತಿಂದರೆ Z ತನಕ ಹೋಗುತ್ತೆ, ನಿಮಗೆ ಎಷ್ಟು ಬೇಕೋ ಅಷ್ಟು. ಓಕೆ, ಎನಿವೇಸ್ ಅವಲಕ್ಕಿ ಆ್ಯಂಡ್ ಶಶಿ ಸೋಪ್ ಇದೆ ಮ್ಯಾಮ್. ಒಂದು 6 ತಿಂಗಳು ಟೆನ್ಷನ್ ಇಲ್ಲ ನಿಮಗೆ. ಓಕೆ, ಆ್ಯಂಡ್ ಇದು ನಿಮಗೆ ಹ್ಯಾಂಡ್ಬೆಲ್ ಚಿಕ್ಕಿ. ಎಸ್, ಇದು ನಿಮಗೆ, ನೀವು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ರೆವೆಂಟೋ ಕ್ರೀಮ್ ಹಾಕಿದ್ರೆ ಇನ್ನೂ ಪಳಪಳ ಅಂತ ಹೊಳಿತೀರಾ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಸೂಪರ್ ಸಿಂಗರ್
ಓಕೆ ವೀಕ್ಷಕರೇ, ತುಂಬ ಜನ ಕಾಯ್ತಾ ಇದ್ದಾರೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಆದರೆ ಇನ್ನೂ ಕೂಡ ಪರ್ಫಾರ್ಮೆನ್ಸಸ್ ಬಾಕಿ ಇದೆ, ಅದಾದಮೇಲೆ ರಿಸಲ್ಟ್ ಬರುತ್ತೆ ಡೆಫಿನೆಟ್ಲಿ. ಈ ಸೀಸನ್ನ ವಿನ್ನರ್ ಯಾರು ಅನ್ನೋಂತಹ ದೊಡ್ಡ ಪ್ರಶ್ನೆಗೆ ಉತ್ತರ ಡೆಫಿನೆಟ್ಲಿ ಸ್ವಲ್ಪ ಹೊತ್ತಲ್ಲಿ ಸಿಗುತ್ತೆ. ನಮ್ಮ ಜೊತೆ ಇನ್ನೊಬ್ಬರು ಗಾಯಕಿ ಇದ್ದಾರೆ, ಪಲ್ಲವಿ ಪ್ರಭು ಅವರು. ಹಲವಾರು ಸಾಧನೆಗಳನ್ನು ಮಾಡಿದಂಥವ್ರು, ಹಲವಾರು ವೇದಿಕೆಗಳಲ್ಲಿ ತಮ್ಮ ಏನು ಗಾಯನದ ಕಲೆ ಇದೆ ಅದನ್ನು ತೋರಿಸಿದಂಥವ್ರು, ಸಿನಿಮಾದಲ್ಲಿ ಹಾಡಿರುವಂಥವ್ರು. ನನಗೆ ತುಂಬ ಖುಷಿ ಏನು ಅಂತಂದರೆ ಎದೆ ತುಂಬಿ ಹಾಡುವೆನು ಅದರ ಖ್ಯಾತಿನೇ ತುಂಬ ದೊಡ್ಡ ಮಟ್ಟದಲ್ಲಿದೆ. ಅದರ ಜೊತೆಗೆ ನಮ್ಮ ಗಿರ್ಗಿಟ್ ಸಿನಿಮಾಗೂ ಅವರು ಹಾಡಾಡಿದ್ದಾರೆ, ಅದು ತುಂಬಾ ದೊಡ್ಡ ಹಿಟ್ ಆಗಿತ್ತು. ಪಲ್ಲವಿ ಪ್ರಭು ಅವರೇ, ವೆಲ್ಕಮ್ ಟು ದ ಶೋ. ಆ್ಯಂಡ್ ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ನಂಗಿಲ್ಲಿ ಮಾತಾಡಬೇಕಂದ್ರೆ ಐ ಡೋಂಟ್ ನೋ ವೆದರ್ ಐ ಆಮ್ ಏಬಲ್ ಟು ಟಾಕ್ ಹಿಯರ್. ಲೈಕ್ ನಾನು ಅರ್ಹಳೋ ಇಲ್ವೋ ಅಂತ ಗೊತ್ತಿಲ್ಲ, ಬಿಕಾಸ್ ದರ್ ಆರ್ ಸೋ ಮೆನಿ ಲೆಜೆಂಡ್ರಿ ಮ್ಯೂಸಿಕ್ ಫೀಲ್ಡಲ್ಲಿ ಅಂತ ಅಷ್ಟು ಅಚೀವ್ ಮಾಡಿರೋರು ಇಲ್ಲಿ ಕೂತಾಗ ಐ ಹ್ಯಾವ್ ಸ್ಟಿಲ್ ಲಾಂಗ್ ವೇ ಟು ಗೋ. ಸೊ ಐ ಡೋಂಟ್ ನೋ ವೆದರ್ ಐ ಆಮ್ ಯುನೋ ಮಾತಾಡ್ಬೋದಾ ಇಲ್ವಾ ಅಂತ. ಬಟ್ ತುಂಬ ಖುಷಿ ಆಯಿತು, ಎಸ್ಪೆಷಲಿ ಮಂಗಳೂರಲ್ಲಿ ಇರುವಂತಹ ಟ್ಯಾಲೆಂಟ್ಸ್ ಆರ್ ಈ ದಕ್ಷಿಣ ಭಾಗದಲ್ಲಿ ಇರುವಂತಹ ಟ್ಯಾಲೆಂಟ್ಸಿಗೆ ಒಂದು ವೇದಿಕೆ. ಬಿಕಾಸ್ ನಾನು ಕೂಡ ಇಂಥ ಸ್ಟೇಜಿಂದನೇ ಮೇಲೆ ಬಂದವಳು. ಲೈಕ್ ಅಟ್ಲೀಸ್ಟ್ ಒಂದು ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡುವಂತಹ ಒಂದು ಅವಕಾಶ ಸಿಗೋದು ತುಂಬ ಕಮ್ಮಿ. ಬಿಕಾಸ್ ಐ ರಿಮೆಂಬರ್ ಈಗ ರಾಜಗೋಪಾಲ್ ಸರ್ದು ಆರ್ಕೆಸ್ಟ್ರಾ ನಮ್ಮ ಮನೆ ಹತ್ರ ಆಗ್ತಿತ್ತು ಬಳ್ಳಲ್ ಬಾಗಲ್ಲಿ. ನಾನು ನನ್ನ ಅಪ್ಪ ಅಮ್ಮ ಹೋಗಿ ಸರ್ ಒಂದು ಚಾನ್ಸ್ ಕೊಡ್ಬೋದಾ. ಸೊ ಇವನ್ ಟು ಗಿವ್ ಅ ಚಾನ್ಸ್ ಇಸ್ ಅ ಬಿಗ್ ಥಿಂಗ್. ಸೊ ಅಂಥ ಒಂದು ಚಾನ್ಸ್ ಇಲ್ಲಿನ ಕೊಟ್ಟಿದ್ರೆ ಸತ್ಯ ಹೇಳಬೇಕು ಸರ್, ಕರೆಕ್ಟ್ ಸರಿ ಹೇಳಬೇಕು, ಕರೆಕ್ಟ್ ಇಲ್ಲಲ್ಲ, ಓಕೆ ಬಿಟ್ಟಾಕ. Then I went through the audition ಝೀ ಕನ್ನಡ ಝೀಯಲ್ಲಿ ಆಡಿಷನಿಗೆ ಹೋಗಿನೇ ಆ ಥರ ಐ ಕೇಮ್ ಥ್ರೂ ದ್ಯಾಟ್ ರೂಟ್ ಓನ್ಲಿ. ಬಟ್ ಅದಾದಮೇಲೆ ಐ ಗಾಟ್ ಅ ಕಾಲ್ ಫ್ರಮ್ ದ ಸೇಮ್ ಆರ್ಕೆಸ್ಟ್ರಾ ಟು ಸಿಂಗ್ ಇನ್ ಹಿಸ್ ಆರ್ಕೆಸ್ಟ್ರಾ. ಸೊ ದ್ಯಾಟ್ ವಾಸ್ ಅ ಬಿಗ್ ಥಿಂಗ್ ಫಾರ್ ಮೀ. ಆ್ಯಂಡ್ ಸರ್ ಗುರುಕಿರಣ್ ಸರ್ ಕೂಡ ನಾವು ಚೆನ್ನೈಯಲ್ಲಿ ಒಂದು ಶೋ ಮಾಡಿದ್ವಿ. ಅಲ್ಲಿ ನೀವು ಯು ವೇರ್ ದ ಜೂರಿ ಮಹಾಗುರು. ಐ ಡೋಂಟ್ ನೋ ಇಫ್ ಯು ರಿಮೆಂಬರ್. ನಾನು ಆ ಫೋಟೋನ ಫ್ರೇಮ್ ಹಾಕಿಟ್ಟಿದ್ದೀನಿ ಮನೇಲಿ. ವಿ ಹ್ಯಾಡ್ ಅ ಫೋಟೋ ಟುಗೆದರ್ ದೆನ್. ನೋ, ನಾನಂದರೆ ನಂಗಾಗ 9 ವರ್ಷ. ಸೊ ಐ ನೋ ಯು ಡೋಂಟ್ ರಿಮೆಂಬರ್. ಬಟ್ ಅವ್ರು ಕೊಡುವಂತಹ ಒಂದು ಜಡ್ಜ್ಮೆಂಟ್ ಅಂತ ಯು ಕ್ಯಾನ್ ಟೇಕ್ ಇಟ್ ಲೈಕ್ ಅವರೆಂತ ಹೇಳ್ತಾರೆ, ನಮ್ಗೆ ಬೇಜಾರಾಗೋದು ಆನ್ ಸ್ಟೇಜ್. ಬಟ್ ಇಫ್ ಯು ಟೇಕ್ ಇಟ್ ಆ್ಯಸ್ ಅ ಟೀಚಿಂಗ್, ಈವನ್ ಗುರುಗಳು ನಮ್ಮದು ನಾವು ಮಾಡುವಂತಹ ತಪ್ಪುಗಳನ್ನು ಹೇಳ್ತಾರೆ. ಸೊ ಸೇಮ್ ಥಿಂಗ್ ಇಲ್ಲಿರುವಂತಹ 4 ಜಡ್ಜಸ್ ಕೂಡ ಹೇಳ್ತಾರೆ. ಸೊ ಅದನ್ನು ಒಂದು ಪಾಸಿಟಿವ್ ವೇಯಲ್ಲಿ ತೊಗೊಂಡು ಇಫ್ ಯು ಟ್ರೈ ಟು ಕರೆಕ್ಟ್ ಅವರ್ ಸೆಲ್ಫ್, ದ್ಯಾಟ್ ಈಸ್ ಓನ್ಲಿ ಅ ಬಿಗ್ ಲರ್ನಿಂಗ್. ಸೊ ಅದೇ ಇಲ್ಲಿದ್ದ ಎಲ್ಲ ಕಂಟೆಸ್ಟೆಂಟ್ಸ್ಗೂ ನಾನು ಹೇಳೋದು, ದ್ಯಾಟ್ ಟೇಕ್ ಎವ್ರಿ ಕಾಂಪಿಟೇಷನ್ ಆ್ಯಸ್ ಅ ಲರ್ನಿಂಗ್ ಅಂತ. ಸೊ ಯಾ, ಅಷ್ಟೇ. ಆ್ಯಂಡ್ ದೆನ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಥ್ಯಾಂಕ್ ಯು ನಮ್ಮ TV, ನಮ್ಮ ಸೂಪರ್ ಸಿಂಗರ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ನೀವು ಅರ್ಹಳು ಅಲ್ವೋ ಅನ್ನೋಂಥ ಕನ್ಫ್ಯೂಷನಲ್ಲೇ ಇಷ್ಟು ಮಾತಾಡಿದ್ರಿ ಅಂದಮೇಲೆ ಡೆಫಿನೆಟ್ಲಿ ನೀವು ಅರ್ಹರು, ಅದರಲ್ಲಿ ಏನೂ ಡೌಟ್ ಇಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ ಅರ್ಹತೆ ಬರೋವಂಥದ್ದು ಏಜಿಂದ ಅಥವಾ ಸಣ್ಣವಳು ಅಥವಾ ದೊಡ್ಡವಳು ಅಂತಲ್ಲ, ನಾವು ಮಾಡೋವಂತಹ ಸಾಧನೆಯಿಂದ. ನೀವು ತುಂಬ ದೊಡ್ಡ ಸಾಧನೆಗಳನ್ನು ಮಾಡಿದ್ದೀರಾ. ಡೆಫಿನೆಟ್ಲಿ ಅರ್ಹತೆ ಇರೋದಕ್ಕೆ ಆ ಕಾಸ್ಟ್ಲಿ ಚೇರಲ್ಲಿ ಕೂರಿಸಿರೋದು ನಿಮ್ಮನ್ನು. ಆ್ಯಂಡ್ ಥ್ಯಾಂಕ್ಸ್ ಟು ರೂಪೇಶ್ ಶೆಟ್ಟಿ ಆಲ್ಸೋ. ಗಿರ್ಗಿಟಲ್ಲಿ ನನಗೆ ಒಂದು ಗುರುಕಿರಣ್ ಸರ್ ಜೊತೆ ಹಾಡುವಂಥ ಅವಕಾಶ ಸಿಕ್ಕಿದ್ದು. ನಂಗೆ ಗೊತ್ತಿಲ್ಲ ಇಫ್ ಹಿ ನೋಸ್ ದ್ಯಾಟ್ ಐ ಸ್ಯಾಂಗ್ ಫಾರ್ ದ ಸಾಂಗ್ ಅಂತ. ಬಟ್ ಐ ಆಮ್ ವೆರಿ ಪ್ರೌಡ್ ಟು ಟೆಲ್ ದ್ಯಾಟ್ ನಾನು ನಂದು ಮತ್ತು ಗುರುಕಿರಣ್ ಸರ್ದು ವಾಯ್ಸ್ ಇಟ್ ಕೇಮ್ ಟುಗೆದರ್ ಇನ್ ಒನ್ ಮೂವಿ ಅಂತ. ಸೊ ಥ್ಯಾಂಕ್ಸ್ ಟು ಯು ಆಲ್ಸೋ. ಓ ಮೈ ಗಾಡ್. ಸೊ ಒಂದು ಹಾಡಾಡೋದ ಕೇಳೋದು ಮೈ ಪ್ರಿವಿಲೇಜ್. ಓ ಮೈ ಗಾಡ್, ನೋಡಿ ಅದು ಎಕ್ಸ್ಪೀರಿಯನ್ಸ್ ಅಂದರೆ ಅದು. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಾಜಗೋಪಾಲ್ ಸರ್ ಮೊನ್ನೆ ಎಲ್ಲೋ ಹೇಳ್ತಾ ಇದ್ರು, ಅಂದರೆ ಅದೇ ವಿಷಯ ಇವಾಗ ನೆನಪಿಗೆ ಬಂತವ್ರು. ಹೇಳಿದ್ರು ನೀವು ಬಂದು ಚಾನ್ಸ್ ಕೇಳಿದ್ರಂತೆ, ಬಟ್ ಅದೊಂದು 2:45 ಆಗಿತ್ತಂತೆ, 2 ಗಂಟೆ 45 ನಿಮಿಷ. ಆಲ್ಮೋಸ್ಟ್ ಬ್ಯಾಂಡ್ ಮುಗಿಸೋ ಟೈಮಲ್ವ ಸರ್, ಆರ್ಗನೈಸರ್ ಹೇಳ್ತಾ ಇದ್ರು ಬೇಗ ಮುಗಿಸಿ ಅಂತ. ಹಂಗೆ ಅವ್ರಿಗೆ ಅವ್ರ ಹತ್ರ ಕೇಳಿ, ನೀವು ಹೇಳಕ್ ಸರ್ ನೀವು ಹೇಳಿ ಯಾವುದಲ್ವ ಸರ್, ನಿಮ್ಮ ಪರ ಇಷ್ಟೆಲ್ಲ ಬ್ಯಾಟಿಂಗ್ ಮಾಡಿ ನಾನು ಅವ್ರನ್ನ ಮೈಕ್ ಆನ್ ಮನ್ಪ್ಲೆ ಪಾಪ ಅಂತು ಮಾರೆ ನಾನು ಎಕ್ಕಡಿಂದ ಅದನ್ನ ಪಡೋದು ಅವ ಮಾತ ಗುರುಕಿರಣ್ ಸರ್ನ ಕಂಟ್ರೋಲ್ ಉಂಡಿದ್ದೆ ಟೋಟಲ್ ಯಾನ್ ಒರಿಯ ಇದ್ದೀನಿ.
ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್. ಈಗ ಏನಾಗಿದೆ ಅಂದರೆ ಈ ಪಲ್ಲವಿ ಪ್ರಭು ನನ್ನನ್ನು ಕರಿಬೇಕು, ಆ ಲೆವೆಲ್ ರೀಚ್ ಆಗಿದ್ದಾರೆ ಅವರು. ಬಿಗ್ ವರ್ಡ್ ಸರ್. ಇನ್ನು ಮೇಲೆ ಹೇಗೆ ಅಂದರೆ ರಾಜಗೋಪಾಲ್ ಸರ್ ಯಾರೇ ಬಂದರು ಹಾಡಿ ಅಂತ ರೋಡಲ್ಲಿ ಹೋಗೋರು ಸರ್ ಹಾಡಿ ಪ್ಲೀಸ್ ಹಾಡಿ ಅಂತ. ಎನಿವೇಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಲಾಟ್. ಸೊ ಶೋ ಮುಂದುವರಿಸ್ತಾ ಮುಂದಿನ ಸಿಂಗರ್ ರೆಡಿ ಆಗಿದ್ದಾರೆ. ಇವರ ಬಗ್ಗೆ ಹೇಳಬೇಕು ಅಂತಂದರೆ ಡೆಫಿನೆಟ್ಲಿ ಇವರ ಮೇಲೆ ತುಂಬ ಜನ ಅಂದರೆ ದುರ್ಬಿಣಿಟ್ಟು ನೋಡ್ತಾ ಇದ್ದಾರೆ. ಅಂದರೆ ಅವರು ಫೈನಲಿಸ್ಟಲ್ಲಿ ಒನ್ ಆಫ್ ದ ಏನಂತಾರೆ ಟಾಪಲ್ಲಿ ಬರ್ಬೋದು ಅನ್ನೋವಂಥ ಎಕ್ಸ್ಪೆಕ್ಟೇಷನ್ ಇರೋವಂತಹ ಕಂಟೆಸ್ಟೆಂಟ್. ಸೊ ಪ್ಲೀಸ್ ವೆಲ್ಕಮ್ ಪಲ್ಲವಿ ಫ್ರಮ್ ಮಣಿಪಾಲ್. मेरे ढोलना सुन, मेरे प्यार की धुन, मेरे ढोलना सुन. मेरे ढोलना सुन, मेरे प्यार की धुन, मेरे ढोलना सुन, मेरी चाहते तो फिजा में बहेंगी, जिंदा रहेंगी, होगे फना. तननन तुम, तननन तुम, तननन तुम, तान देना तेरे नाम. मेरे ढोलना सुन, मेरे प्यार की धुन, मेरे ढोलना. साथेरी मर के भी तुझको पाएगा दिल, तुझे ही बेचैनियों में पाएगा दिल. साथेरी मर के भी तुझको पाएगा दिल, तुझे ही बेचैनियों में छाएगा दिल. मेरे ढेसुओं के साए में तेरी राहतों की खुशबू है, तेरे बगैर क्या जीना. मेरे रोम रोम में तू है, मेरे चूड़ियों के खन खन से तेरी सदाई आती है. ये दूरियां हमेशा ही नजदीक बुलाती है. ओ पिया सानीदा ನೀದಮ ಮಗ ಸನಿ ಧನಿ ಸಗಮ. ಮಗ ಸನಿ ಧನಿ ಸಗ, ಮಗ ಸನಿ ಧನಿ ಸಗಮ, ಗ ಮ ಗ ಸನಿ ದ ಮಗ ಮ ಧನಿ ಸನಿ ದ ಮಗ ಮ ಧನಿ ಸಾನಿ ಧನಿ ಧನಿ ಸ ಧನಿ ಸ ಧನಿ ಸ ಧನಿ ಸ. ಮದನಿ 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 ಧನಿ ಸ ಧನಿ ಸ ಧನಿ ಸ. ಮದನಿ 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 ಸ ಮದನಿ ಸ ಮದನಿ ಸ ಮದನಿ ಸ. ಸನಿ ದ ಮ ಸನಿ ದ ಮ ಸನಿ ದ ಮ ಸನಿ ದ ಮ. ಮಮ ಗ ಗ ಸ ಸನಿ ನಿ ಸ ಸನಿ ನಿ ದ ದ ನಿ ನಿ ಸ ಸನಿ ನಿ ದ ದ ಮಮ ಗ ಗ ಸ ಸನಿ ನಿ ದ ದ ಧನಿ ಸ ಸ ಸ ನಿ ದ ಸ ಸ ಸ ಮಗ ಸ ಸ ಸ. मेरे ढोलना सुन, मेरे प्यार की धुन, मेरे ढोलना. सांसों में तेरे सरगमे है अब रात दिन.
যে তোমার শুধু যে তোমার আমি যে তোমার ಥ್ಯಾಂಕ್ ಯು. ಮಣಿಪಾಲದ ಪಲ್ಲವಿಯವರು ಹೆಸರಲ್ಲೇ ಸಂಗೀತ ಇರೋರು ಫೈನಲಲ್ಲಿ ಗ್ರ್ಯಾಂಡ್ ರೌಂಡಲ್ಲಿ ಫೈನಲ್ ಪರ್ಫಾರ್ಮೆನ್ಸ್ ಕೊಟ್ಟಾಯಿತು. ಇನ್ನೇನಿದ್ರು ಮಾರ್ಕ್ಸು ರಿಸಲ್ಟು ಅಲ್ವಾ? ಸೊ ಖುಷಿನಾ? ಓಕೆ, ಅವರ ಮಾತು ಕೇಳಿ ಇನ್ನಷ್ಟು ಖುಷಿ ಆಗೋ ಥರ ಆಗಲಿ. ಸೊ ಮೊದಲನೇದಾಗಿ ವಿ ಮನೋಹರ್ ಸರ್ ಪ್ಲೀಸ್. ಪಲ್ಲವಿ, ಹಲೋ ಸರ್. ಭಾಳ ಕಷ್ಟವಾದ ಹಾಡನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಿ. ಪ್ರಯತ್ನಕ್ಕೆ ನಾವು ಮೆಚ್ಚಬೇಕು. ಬಟ್ ಆ ಕಷ್ಟ ಕಾಣುತ್ತೆ, ಸ್ವಲ್ಪ ಅಲ್ಲಲ್ಲಿ ಒಂಚೂರು ಇದಾಯಿತು. ಬಟ್ ಆದರೂ ಟೋಟಲಿ ಇಷ್ಟು ಒಂದು ವೇರಿಯೇಷನ್ಸ್ ಇರುವಂಥ ಹಾಡನ್ನು ಹಾಡೋದು ಒಂದು ಸವಾಲೇ. ಅದನ್ನು ಸುಮಾರಾಗಿ ನೀವು ನಿಭಾಯಿಸಿದಿರಿ, ಚೆನ್ನಾಗಿ ಹಾಡಿದಿರಿ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಗುರುಕಿರಣ್ ಸರ್ ಪ್ಲೀಸ್. ಪಲ್ಲವಿ, ಹಲೋ ಸರ್. ಏನಾಗುತ್ತೆ ಗೊತ್ತಾ, ಸ್ವಲ್ಪ ರೌಂಡಲ್ಲಿ ಚೆನ್ನಾಗಿ ಆಡಿದರೆ ಆಮೇಲೆ ಟೆನ್ಷನ್ ನಮಗೆ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿರ್ತೀವಿ. ಸೊ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತೆ ಅನ್ನೋದು ವಿ ಆರ್ ಜಸ್ಟ್ ವೇಟಿಂಗ್. ಓಕೆ, ಪಲ್ಲವಿ ಬರ್ತಾಳೆ ಅಂತ. ಯು ಸ್ಯಾಂಗ್ ವೆಲ್, ಇಟ್ ವಾಸ್ ಎ ಗುಡ್ ಟ್ರೈ. ಹೇಳ್ದಂಗೆ ಪಿಚ್ಚಿಂಗ್ ವಾಸ್ ಎ ಪ್ರಾಬ್ಲಮ್. ಈ ಸಂಗೀತ ಎಲ್ಲ ಕೆಲವುದು ತುಂಬ ಚೆನ್ನಾಗಿ ಬಂತು. ಪಿಚ್ಚಿಂಗ್ ತುಂಬ ಕಡೆ ಅಂದರೆ ಓ ಓ ಪ್ರಿಯಾ ಅದು ಯಾವುದಲ್ಲ ಲಾಸ್ಟಿಗೆ ಎಂಡಿಂಗ್ ಇದೆಯಲ್ಲ, ಆ ಪೋರ್ಷನ್ ಫ್ಲ್ಯಾಟ್ ಹೋಯ್ತು, ಅಲ್ಲಿ ಫಸ್ಟ್ ಆಗಿದ್ದು. ಆಮೇಲೆ ದನಿದ ಸಾ ಟಚ್ ರೀಚ್ ಆಗಿರಲಿಲ್ಲ, ಸ್ವಲ್ಪ ಕಮ್ಮಿ ಇತ್ತು. ಆಮೇಲೆ ಮಮ ಅದಿದೆಯಲ್ಲ ಆ ಪೋರ್ಷನ್, ಐ ಥಿಂಕ್ ಇಟ್ ವಾಸ್ ಟೂ ಹೈ ಫಾರ್ ಯು, ರೀಚ್ ಆಗ್ತಾ ಇರಲಿಲ್ಲ. ಕೆಲವು ಪೋರ್ಷನ್ ಟೋಟಲ್ ಸ್ವಲ್ಪ ಕನ್ಸಿಸ್ಟೆಂಟಾಗಿ ಸ್ವಲ್ಪ ಫ್ಲ್ಯಾಟ್ ಅಂತ ಹೋಗ್ತಾಯಿತ್ತು. ನಾನು ಹೇಳೋದು ಡೀಟೇಲಾಗಿ ಹೇಳಬೇಕಂದ್ರೆ, ಯಾಕೆಂದರೆ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ನಮಗೇನು ಗೊತ್ತಾ, ಕೂತ್ಕೊಂಡು ಹೊಗಳೋದು ತುಂಬ ಈಸಿ, ವಾ ಸೂಪರ್ ಅಂತ. ನಾವು ಇಲ್ಲಿ ಬೇಕಂತ ಇಲ್ಲ, ಯಾರು ಬೇಕಾದ್ರೂ ಹೊಗಳ್ಬೋದು, ಯಾರು ಕೂತ್ರು ಹೊಗಳಕ್ಕೆ ಎಲ್ರಿಗೂ ಬರುತ್ತೆ. ಬಟ್ ಎಕ್ಸಾಕ್ಟ್ಲಿ ವೇರ್ ಯು ಗಾನ್ ರಾಂಗ್ ಅಂತ ಹೇಳ್ಬೇಕಂದ್ರೆ ಐ ಥಿಂಕ್ ಮೈಟ್ ಬಿ ಹಾಫ್ ನೋಟ್ ಲೋವರ್ ವುಡ್ ಹ್ಯಾವ್ ಬಿನ್ ಬೆಟರ್ ಫಾರ್ ಯು. ಆಮೇಲೆ ನಿನ್ನ ಟೆನ್ಷನ್ ಕಾಣ್ತಾ ಇತ್ತು ಸಿಂಗಿಂಗಲ್ಲಿ. ಯು ಹ್ಯಾವ್ ಜಸ್ಟ್ ಪ್ರಿಪೇರ್ಡ್ ಫಾರ್ ದಿಸ್ ಅಲ್ವಾ? ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದೆಯಾ? From a long back I'm practicing, so I was just ಬಟ್ ಐ ಕುಡ್ ಸಿ ದ ಟೆನ್ಸ್ನೆಸ್ ಇನ್ ಯು ಹಾಡುವಾಗ. ಅದು ಐ ಡೋಂಟ್ ನೋ, ವಾಯ್ಸಲ್ಲಿ ಬರ್ತಾ ಇತ್ತು ಅಥವಾ ಭಯ ಇತ್ತ ಗೊತ್ತಿಲ್ಲ. ಚೆನ್ನಾಗಿತ್ತು ಹಾಡಿದ್ದು. ಐ ಆಮ್ ನಾಟ್ ಟಾಕಿಂಗ್ ಆಫ್ ದೇ ವೇ ಮಿಸ್ಟೇಕ್ಸ್, ಬಟ್ ಸಿಂಗಿಂಗ್ ವಾಸ್ ಪ್ರಿಟಿ ಡೀಸೆಂಟ್. ಬಟ್ ಎಕ್ಸ್ಪೆಕ್ಟೇಷನ್ ಏನಾಗುತ್ತೆ ಗೊತ್ತಾ, ಫೈನಲಿಸ್ಟ್ ಪಲ್ಲವಿ ಬರ್ತಾಳೆ ವಾವ್ ಅಂತ ಇರುತ್ತೆ ಅಂತ. ಅದು ನಮ್ಮದು ವಿಲ್ ಬಿ ಪುಟಿಂಗ್ ಎ ಬ್ರ್ಯಾಕೆಟ್ ಇದೆಯಲ್ಲ, ಕಂಪೇರ್ಡ್ ಆನ್ ದ ಪ್ರಿವಿಯಸ್ ವಾಸ್ ಕಂಪೇರ್ಟಿವ್ ಸೂಪರ್. ಇದು ದ ಸಾಂಗ್ ಇಸ್ ಲಿಟಲ್ ಟಫ್. ಈವನ್ ದ ಪ್ರೀವಿಯಸ್ ಇದೇ ರೌಂಡಲ್ಲಿ ಇನ್ನೊಬ್ರು ಸಿಂಗರು, ಅದು ದೇವರ್ಸ್ ಇಶ್ಯೂಸ್ ವಿತ್ ದ ಸಾಂಗ್. ಸೊ ಇದರಲ್ಲಿ ಡೆಫಿನೆಟ್ ವೆನ್ ಯು ಕೇಮ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಲಿಟಲ್ ಮೋರ್ ಕಾಣುತ್ತೆ. ಬಟ್ ಚೆನ್ನಾಗಿ ಆಡಿದೆ. ಐ ಥಿಂಕ್ ಇಟ್ಸ್ ಆನ್ ದಿ ಹೋಲ್ ಇಟ್ಸ್ ಎ ಗುಡ್ ಪ್ರೆಸೆಂಟೇಷನ್. ಬಟ್ ಐ ಆಮ್ ಟೆಲಿಂಗ್ ಮಿಸ್ಟೇಕ್ಸ್ ನಾವು ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ಸೊ ಯು ಲಿಸನ್ ಟು ದ ರೆಕಾರ್ಡಿಂಗ್ ಅಗೇನ್, ಯು ವಿಲ್ ಜಸ್ಟ್ ಫೈಂಡ್ ಔಟ್. ಈವನ್ ವಾಸ್ ಇಟ್ ಅಬ್ ತೆರೆ ಬಿನ್ ಅಂತ, ಈವನ್ ಆ ಪೋರ್ಷನ್ನು ಫ್ಲ್ಯಾಟ್ ಇತ್ತು. ಪನಿನೀಸ ಆ ಪೋರ್ಷನ್ಸು ಇಟ್ಸ್ ಕನ್ಸಿಸ್ಟೆಂಟ್ ಆಗಿ ಸ್ವಲ್ಪ ಅಂದರೆ ಅಬೌಟ್ 30+ ಸೆನ್ಸ್ ಕಮ್ಮಿದೆ ಶ್ರುತಿಯಲ್ಲಿ. ಸೊ ಅದು ಸ್ವಲ್ಪ ಯು ಹ್ಯಾವ್ ಟು ಹಿಯರಿಂಗ್ ಅಲ್ಲಿ ಸ್ಪೀಕರಲ್ಲಿ ಹಿಯರಿಂಗ್ ಕರೆಕ್ಟಾಗಿ ನೋಡ್ಕೋಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ ತಕ್ಷಣ, ಯಾಕೆಂದ್ರೆ ಇಟ್ಸ್ ಎ ಟಫ್ ಸಾಂಗ್ ಅಲ್ಲ, ಎದ್ದು ಕಾಣುತ್ತೆ. ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಟ್ರೈ ಬಿಕಾಸ್ ದ ಪ್ರಿವಿಯಸ್ ಆಲ್ ದ ರೌಂಡ್ಸ್ ಯು ಹ್ಯಾವ್ ಡನ್ ವೆಲ್. ಲೆಟ್ಸ್ ವಾಚ್ ಅಂಡ್ ಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ರಾಜ್ಗೋಪಾಲ್ ಸರ್. ಗುರುಕಿರಣ್ ಸರ್ ಹೇಳಿದಾಗೆ ನಿಮ್ಮ ನೇಮ್ ಅನೌನ್ಸ್ ಮಾಡ್ತಿದ್ದಂಗೆ ಓಕೆ, ನಮ್ಮ ಮೈಯೆಲ್ಲ ಕಿವಿಯಾಗಿ ಏನು ಹಾಡ್ತಾಳಪ್ಪ, ಬಿಕಾಸ್ ಹೋಲ್ ಜರ್ನಿ ನಿಮ್ದು ಎಲ್ಲ ಸಾಂಗ್ ಎಲ್ಲ ಚೆನ್ನಾಗೇ ಬರ್ತಾಯಿತ್ತು. ವಿ ಆರ್ ಗೆಟಿಂಗ್ ವೆರಿ ಗುಡ್ ಕಮೆಂಟ್ಸ್ ಫ್ರಮ್ ಜಡ್ಜಸ್ ಪ್ಯಾನಲ್ ಅಲ್ವಾ? ಸೊ ಇದು ಸಾಂಗ್ ಹಾಗೆ ಫ್ರಮ್ ದ ಬಿಗಿನಿಂಗ್ ಇಟ್ ವಾಸ್ ಗುಡ್. ಎಲ್ಲಿಯೂ ಇದಂತ ಹೇಳ್ತಾ ಇಲ್ಲ, ಚೆನ್ನಾಗಿ ಬಂದು ಯು ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ಬಟ್ ಏನಂದರೆ ಅದೇ ಸಣ್ಣ ಸಣ್ಣ ಮಿಸ್ಟೇಕ್ಗಳು ಅವ್ರು ಗುರುಕಿರಣ್ ಸರ್ ಹೇಳಿದಲ್ಲ, ಅದೇ ಥರ ಆ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳನ್ನು ಯು ವುಡ್ ಹ್ಯಾವ್ ವರ್ಕ್ಡ್ ಔಟ್. ಆಮೇಲೆ ಏನು ಹೇಳಿ,
ಅದೇ ಸೆಕೆಂಡ್ ಸರ್ಗಮ್ ಇದೆಯಲ್ಲ, ನಿಸ 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 ಧನಿ 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 ಪದ ಪದ, ಅದು ಡೋಂಟ್ ಫೀಲ್ ದ್ಯಾಟ್ ಯು ಹ್ಯಾವ್ ಟು ಇಂಪ್ರೆಸ್. ಅದು ಎರಡೂ ಪಾರ್ಟ್ ನಾನೇ ಹಾಡಿ ಜಡ್ಜನ್ನು ಇಂಪ್ರೆಸ್ ಮಾಡ್ತೇನೆ ಬೇಡ. ಈಗ ಫಸ್ಟ್ ಲೈನ್ ನೀಟಾಗಿ ಬಂತೇನೆ, ಸೆಕೆಂಡ್ ಲೈನ್ ಹಾಡ್ಬೋದು. ಯಾಕಂದರೆ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಸರ್ಗಮ್ ಇದೆ, ಫುಲ್ ಫಾಸ್ಟಲ್ಲಿದೆ. ಹಾಗಾಗಿ ಸೆಕೆಂಡ್ ವರ್ಷನ್ ಇಸ್ ಅದು ರಿಪ್ಲೈ ಮೇಲಲ್ಲಿರೋದಲ್ವಾ. ನಿಸ 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 ಧನಿ 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 ಪದ ಪದ ಗಮ ಪದ ನಿಸ, ನೆಕ್ಸ್ಟ್ ಬರೋದು ಮೇಲು, ಪನಿ ನಿಸ ಅದು ಮೇಲು, ಗಮ ಪದ ನಿಸ ಅದೆಲ್ಲ ಒಂದಾದ್ಮೇಲೆ ಒಂದು ಮೇಲು. ಯಾಕಂದರೆ ಅದು ಓಕೆ, ಇಫ್ ಯು ಆರ್ ಡೂಯಿಂಗ್ ಇಟ್ ಕಂಫರ್ಟೇಬಲಾಗಿ ಮಾಡ್ತೀನಿ ಅಂತಿದ್ರೆ ಓಕೆ. ಬಟ್ ಏನಂದರೆ ಯು ಆರ್ ಸ್ಟ್ರಗ್ಲಿಂಗ್ ದ್ಯಾಟ್ ಪಾರ್ಟ್. ಏನಾಗ್ತಂದ್ರೆ ಬ್ಯಾಕ್ ಟು ಬ್ಯಾಕ್ ಹಾಡುವಾಗ ಬ್ರೆತ್ ಸಾಕಾಗ್ತಿರಲಿಲ್ಲ, ಕೆಲವು ಸ್ವರಗಳೆಲ್ಲ ಆಚೆ ಈಚೆ ಆಗ್ತಾಯಿತ್ತು. ಸೊ ದಟ್ಸ್ ವಾಟ್ ಮುಮ್ತಾಜ್ಗೆ ನಾನು ಹೇಳಿದೆ, ಆ ಸೆಕೆಂಡ್ ಸರ್ಗಮನ್ನು ಎಲ್ಲ ನಾನು ಹಾಡಿಬಿಡ್ತೇನೆ, ಡಬ್ಬಲ್ ಇದ್ದದನ್ನು ಕ್ವಶನ್ ಆನ್ಸರ್ ಎಲ್ಲ ನಾನು ಹಾಡ್ತೇನಂತ. ಇವಾಗ ಟ್ರೈಡ್ ಅ ಲಾಟ್, ಚೆನ್ನಾಗಿ ಬಂದಿತ್ತು. ಬಟ್ ಆ ಕೆಲವು ಶ್ರೇಯಾ ಘೋಷಾಲ್ ಹಾಡಿರೋ ಸಂಗತಿಗಳೆಲ್ಲ ಚೆನ್ನಾಗಿ ಬರ್ತಾಯಿತ್ತು. ವಿಲ್ ಸಿ, ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಕದ್ರಿ ಮಣಿಕಾಂತ್ ಸರ್. ಎಕ್ಸ್ಪೆಕ್ಟೇಷನ್ಸ್ ಯಾಕಂದರೆ ಬಿಕಾಸ್ ನಿಮ್ಮ ಹಾಡುಗಳನ್ನು ಪ್ರೀವಿಯಸ್ ರೌಂಡಿಂದ ಕೇಳಿ ಬಂದಾಗ ಓಕೆ ಫೈನ್. ಇವಾಗ ಬಿಕಾಸ್ ಟು ಬಿ ಫ್ರ್ಯಾಂಕ್, ಇಫ್ ಯು ಆಸ್ಕ್ ಮೀ ಟು ಸಿಂಗ್ ದಿಸ್, ಐ ವಿಲ್ ನೆವರ್ ಬಿ ಏಬಲ್ ಟು ಸಿಂಗ್. ಓಕೆ, ಐ ಆಮ್ ನಾಟ್ ಅ ಸಿಂಗರ್, ಬಟ್ ಸಿನ್ಸ್ ಐ ಆಮ್ ಡೂಯಿಂಗ್ ಸಮ್ ಮ್ಯೂಸಿಕ್ ಕಂಪೋಸಿಂಗ್ ಆ್ಯಂಡ್ ಅದರ್ ಥಿಂಗ್ಸ್ ಇರೋದ್ರಿಂದ ಶ್ರುತಿ ಅದೆಲ್ಲ ಒಬ್ಬರು ಹಾಡುವಾಗ ಕರೆಕ್ಟಾಗಿ ಕೇಳುವಂಥ ಕಿವಿ ಇದೆ. ಸೊ ದ್ಯಾಟ್ ವಾಸ್ ಲಿಟ್ಲ್ ಡಿಸಪಾಯಿಂಟಿಂಗ್. ಯಾಕಂದರೆ ಸಿ ವೆನ್ ಗುಡ್ ಸಿಂಗರ್ ಕಮ್ಸ್ ಆ್ಯಂಡ್ ನಮಗೆ ಎಕ್ಸ್ಪೆಕ್ಟೇಷನ್ ಇರೋ ಸಿಂಗರ್, ಅವರನ್ನು ನಾವು ಜಡ್ಜಸ್ ಆಗಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಅವ್ರು ತಪ್ಪು ಮಾಡಬಾರ್ದು ಅನ್ನೋ ಎಕ್ಸ್ಪೆಕ್ಟ್ ಮಾಡ್ತೀವಿ. ಗೊತ್ತಾಯ್ತಲ್ವಾ? ಇವ್ರು ತಪ್ಪು ಮಾಡಲ್ಲ, ಇವ್ರು ತಪ್ಪು ಮಾಡಬಾರ್ದು ಅನ್ನೋ ಎಕ್ಸ್ಪೆಕ್ಟೇಷನ್. ತಪ್ಪು ಮಾಡಬೇಕು, ತಪ್ಪು ಹುಡುಕೋ ಜಾಸ್ತಿ ಮಾಡಿಲ್ಲಮ್ಮ, ಟೆನ್ಷನ್ ಆಗಬೇಡ, ಜಾಸ್ತಿ ಮಾಡಿಲ್ಲ. ಓಕೆ, ಬಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ರಿಂದ ಹೇಳ್ತಾ ಅಷ್ಟೇ. ಸೊ ಆ ಒಂದು ಇದು ಮಾತ್ರ ಅಷ್ಟೇ. ಅಂದರೆ ವೆನ್ ಯು ಡೋಂಟ್ ಹಿಟ್ ದಟ್ ಪರ್ಟಿಕ್ಯುಲರ್ ನೋಟ್, ಅಯ್ಯೋ ಮಿಸ್ ಮಾಡಿದ್ರಲ್ಲ ಅಂತ, ಬಿಕಾಸ್ ವಿ ಫೀಲ್ ಆ್ಯಸ್ ಇಫ್ ವಿ ಆರ್ ಮಿಸ್ಸಿಂಗ್ ಇಟ್. ಗೊತ್ತಾಯ್ತಾ? ಪ್ರೆಸೆಂಟೇಷನ್ ವಂಡರ್ಫುಲ್, ಸಾಂಗ್ ಸೆಲೆಕ್ಷನ್ ಅದೇ. ಅಂದರೆ ಟಫ್ ಆದ ಸಾಂಗನ್ನು ಆ ಸಾಂಗಿದ್ದು ರೇಂಜಿಗೆ ಯು ಕುಡ್ ನಾಟ್ ಡೆಲಿವರ್ ಅಂತ ಹೇಳಿ ಅಷ್ಟೇ. ಪ್ರೀವಿಯಸ್ ರೌಂಡ್ ಐ ಸೈಡ್ ಯು ಸ್ಯಾಂಗ್ ಇಟ್ ವೆರಿ ಅಥಾರಿಟಿವ್ಲಿ, ಒಂದು ಕಾನ್ಫಿಡೆನ್ಸ್ ಇತ್ತು ಅಂತ. ಇದರಲ್ಲಿ ಏನೋ ಸ್ವಲ್ಪ ಕಮ್ಮಿ ಆಯಿತು. ಮತ್ತು ಗುರು ಸರ್ ಹೇಳ್ದಂಗೆ ತುಂಬ ಟೆನ್ಷನ್ ಆಗೋಬೇಡ, ನಾವು 4 ಜನ ಇಷ್ಟು ಹೇಳಿದ್ವಿ ಅಂತ. ದಿಸ್ ಇಸ್ ಓನ್ಲಿ ಸೊ ದ್ಯಾಟ್ ನಾವು ಕೊಡೋ ಏನು ಇದಿದೆಯಾ ಫೀಡ್ಬ್ಯಾಕ್ಸ್ ಇದೆಯಾ, ಸೊ ದ್ಯಾಟ್ ಯು ಕ್ಯಾನ್ ಗೋ ಬ್ಯಾಕ್ ಹೋಮ್, ಲಿಸನ್ ಟು ದ ರೆಕಾರ್ಡಿಂಗ್ ಅಗೇನ್ ಆ್ಯಂಡ್ ವರ್ಕ್ ಆನ್ ಇಟ್, ಆ್ಯಂಡ್ ಯು ಕ್ಯಾನ್ ಕರೆಕ್ಟ್ ಆಲ್ ದಿ ಸ್ಮಾಲೆಸ್ಟ್ ಮೈನ್ಯೂಟ್ ಮಿಸ್ಟೇಕ್ಸ್ ಅಷ್ಟೇ, ಆ್ಯಂಡ್ ಟು ಪರ್ಫೆಕ್ಟ್ ಯುವರ್ ಸೆಲ್ಫ್ ಅಷ್ಟೇ. ಓಕೆ, ಗುಡ್ ಲಕ್. ಯು ಗಾಟ್ ದ ಪೊಟೆನ್ಷಿಯಲ್ ಬೀಯಿಂಗ್ ಎ ಪ್ರೊಫೆಷನಲ್ ಸಿಂಗರ್, ಅದಕ್ಕೆ ಹೇಳ್ತಾ ಇರೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಟಿ ವಿ ಒಂದು ಒಳ್ಳೆ ಕೆಲಸ ಏನು ಮಾಡಿದೆ ಅಂತಂದರೆ 4 ಜನ ಜಡ್ಜ್ ಇದ್ದಾರೆ. 5ನೇ ಜನ ಇರ್ತಾ ಇದ್ರೆ ಡೆಫಿನೆಟ್ಲಿ ಅಳ್ತಾ ಇದ್ರು ಅವರು, ಹಿಂಗೆ ಆಗಿಬಿಟ್ಟಿದ್ದಾರೆ. ಬಟ್ ವಿಷಯ ಏನು ಅಂದರೆ ಇಡೀ ಫುಲ್ ಮೀನ್ಸ್ ಇದೆ ಅಲ್ವಾ, ಸೂಪರ್. ಒಂದು ಉಪ್ಪಿನಕಾಯಿ ಅದು ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು ಅಂತ, ಬಟ್ ಅದನ್ನೇ ಹೇಳ್ತಾ ಇದ್ರು. ಅಲ್ಲ ಚೆನ್ನಾಗಿದೆ, ಆದರೆ ಆ ಉಪ್ಪಿನಕಾಯಿ ಅಂತ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅಲ್ಲ, ಪ್ರೀತಿ ಇದ್ರೆ ಮಾತ್ರ, ಇಷ್ಟ ಆದ್ರೆ ಮಾತ್ರ ಬೈಯೋಕ್ಕಾಗತ್ತೆ, ಚೆನ್ನಾಗಿಲ್ಲ ಅಂತ. ವಾವ್. ಕೆಲವೊಮ್ಮೆ ಏನಾಗುತ್ತೆ, ಇದಕ್ಕೆ ಹೇಳಿ ಏನು ಯೂಸ್ ಇಲ್ಲ ಅಂತ ಹೇಳಿದ್ರೆ ಹಂಗೆ ಬಿಟ್ಬಿಡ್ತೀವಿ ನಮ್ಮಂಥವ್ರನ್ನ. ಸರ್ ಇದು ಒಂದೇ ವರ್ಡ್ ಸಖತ್ತಾಗಿತ್ತು ಅಂದ್ರೆ ಬಿಟ್ಬಿಡೋದು. ಸರ್ ಇದು ಪಂಚಿಂಗ್ ಡೈಲಾಗ್ ಎಲ್ಲಿಂದ ಸರ್ ಇದು ರೆಡಿ ಮಾಡಿಟ್ಟಿದ್ದೀರಾ, ಬರೋದ ಸರ್ ಟಕ್ ಅಂತ? ರೂಪೇಶ್ ಮುಂದೆ ನಿಂತಾಗಲ್ಲ ಅದು ಬರುತ್ತೆ. ಇಲ್ಲ, ನಾವು ಸೈಡಲ್ಲಿ ಕೂತು ಹೊಲಿತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿ ಯಾರು ಹೊಗಳ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ವಿಷಯ ಏನು ಅಂದರೆ ನೋಡಿ, ಅವ್ರು ಅಷ್ಟೊಂದೆಲ್ಲ ಹೇಳಿದ್ದಾರೆ ಅಂತಂದರೆ ಆ ಎಕ್ಸ್ಪೆಕ್ಟೇಷನ್ ನಿಮ್ಮಲ್ಲಿ ಕ್ರಿಯೇಟ್ ಆಗಿರೋವಂಥದ್ದು. ಸೊ ಅಲ್ಲಿ ತನಕ ನೀವು ಅಚೀವ್ ಮಾಡಿದ್ದೀರಲ್ವ, ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡೋದೇ ಒಂದು ದೊಡ್ಡ ಸಾಧನೆ. ಅದನ್ನು ನೀವು ಮಾಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ಆ್ಯಂಡ್ ಇನ್ನು ಪ್ಲಸ್ಸು ಮೈನಸ್ಸು ಅದೆಲ್ಲ ಮಾರ್ಕ್ಸು ಎಂಡಲ್ಲಿ ಗೊತ್ತಾಗುವಂಥದ್ದು, ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಸೊ ಅದು ಏನು ವಿಚಾರ ಅಂತ ಅಲ್ಲಿ ತನಕ ನಗ್ನಗ್ತಾ ಇರಿ. ನಿಮ್ಮ ಪರ್ಫಾರ್ಮೆನ್ಸ್ ಆಯಿತು, ಇನ್ನೇನು ಟೆನ್ಷನ್ ಇಲ್ಲ, ಆಯಿತಾ? ವಿಶ್ ಯು ಆಲ್ ದ ಬೆಸ್ಟ್. ಬಟ್ ನಿಮ್ಮ ಜೊತೆ ಯಾರು ಬಂದಿದ್ದಾರೆ ಇವಾಗ? ಅಮ್ಮ ಬಂದಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಸೊ ಅಮ್ಮ ಯಾವತ್ತೂ ಸಪೋರ್ಟ್ ಮಾಡ್ತಾರಾ? ಫುಲ್ ಸಪೋರ್ಟ್ ಅಲ್ವಾ? ಸೊ ಖಂಡಿತ ಅಮ್ಮನಿಗೆ ಜೋರಾಗಿರೋಂಥ ಚಪ್ಪಾಳೆ ಕೊಡಬೇಕಿಲ್ಲ. ಆ್ಯಂಡ್ ಪ್ಲೀಸ್ ವೆಲ್ಕಮ್. ಅವರು ಮಣಿಪಾಲದಿಂದ ತಮ್ಮ ಮಗಳಿಗೋಸ್ಕರ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋಂಥ ದೊಡ್ಡ ಮನಸ್ಸಿನಿಂದ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನಿಮ್ಮ ಮಗಳಿಗೆ ಇದೇ ರೀತಿ ಯಾವತ್ತೂ ಇರಲಿ. ಡೆಫಿನೆಟ್ಲಿ ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ. ಅವರೆಲ್ಲ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂತಂದರೆ ಅದೇ ದೊಡ್ಡ ಸಾಧನೆ. ಓಕೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಿಮಗೋಸ್ಕರ. ಮಗಳಿಗೆ ಏನಾದರೂ ಸ್ಪೆಷಲ್ ಐಟಮ್ ಮಾಡಿಕೊಡಿ, ಆಯಿತಾ? ಓಕೆ. ಸೊ ಅದೇ ರೀತಿ ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್ ನಿಮಗೋಸ್ಕರ. ಎಸ್, ಅವಲಕ್ಕಿ ನಿಮಗೋಸ್ಕರ. ಶಶಿ ಸೋಪ್ ನಿಮಗೋಸ್ಕರ. ಹ್ಯಾಂಡ್ಬಾಲ್ ಚಿಕ್ಕಿ ನಿಮಗೋಸ್ಕರ.
ಆ್ಯಂಡ್ ಇದು ನಿಮಗೋಸ್ಕರ ರೆವೆಂಟ್ ಅವ್ರ ಕಡೆಯಿಂದ ಕ್ರೀಮ್ಸ್ ಆಯಿತಾ, ಯೂಸ್ ಮಾಡಿ ಪಳಪಳ ಅಂತ ಹೊಳೆಯುತ್ತೆ ಮುಖ, ಏನೇ ಕಲೆ ಇದ್ರೂ ದೂರ ಆಗುತ್ತೆ. ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ನಿಮ್ಮ ಮುಖದಲ್ಲಿ ನಗು ಹೀಗೇ ಇರಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh 2-Star Boiled Rice, Badravati. Shining partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, 1000 Lights, Hanbal Chukki, Revento Unishade Plus Cream, Citadel Developers.